ರೋಡ್ ಪುಂಜಾಲಕಟ್ಟೆ ರಸ್ತೆ ವಿಸ್ತರಣೆ ಕಾಮಗಾರಿ ಬಡ ಕುಟುಂಬವೊಂದರ ಮನೆಯನ್ನ ಅಪಾಯಕ್ಕೆ ಸಿಲುಕಿಸಿದೆ. ಮನೆಯ ಸುತ್ತಮುತ್ತಲಿನ ಮಣ್ಣನ್ನ ಜೆಸಿಬಿಯಲ್ಲಿ ರಸ್ತೆಯ ಸಮಾನಾಂತರಕ್ಕೆ ಅಗೆದು ಮನೆಗಿದ್ದ ಸಂಪರ್ಕ ರಸ್ತೆಯನ್ನ ಅಪೋಷಣೆಗೆಯಲಾಗಿದೆ. ಎತ್ತರದ ಬೆಟ್ಟದ ಮೇಲೆ ಮನೆ ಏಕಾಂಗಿಯಾಗಿ ಉಳಿದುಕೊಂಡು ದರೆಶಾಹಿಯಾಗುವ ಭೀತಿ ಎದುರಿಸುತ್ತಿದ್ದಾರೆ. ಓರ್ವ ಮಹಿಳೆ ಸಹಿತ ಅವರ 3 ಮಂದಿ ಮಕ್ಕಳು ಆತಂಕದಲ್ಲಿ ಮನೆಯಲ್ಲಿ ವಾಸಿಸಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಮನೆ ಇರುವ ಸ್ಥಳವನ್ನ ನೋಡುವಾಗ ಮೈ ಸುಮ್ ಎನ್ನುತ್ತಿದೆ. ಬಿಸಿ ರೋಡ್ನಿಂದ ಪುಂಜಾಲಕಟ್ಟೆಯವರೆಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ಸರಿಸುಮಾರು 2 ವರ್ಷಗಳಿಂದ ನಡೆಯುತ್ತಿದ್ದು ಭಾಗಶಃ ಕಾಮಗಾರಿ ಪೂರ್ಣಗೊಂಡಿದೆ. ರಸ್ತೆ ಅಗಲೀಕರಣ ಕಾಮಗಾರಿಗಾಗಿ ಕೆಲವೆಡೆ ಗುಡ್ಡಗಳನ್ನು ಅಗೆದು ಸಮತಟ್ಟುಗೊಳಿಸಲಾಗಿದೆ. ಈ ಪೈಕಿ ನಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಚಿಕಟ್ಟೆ ಕೊಪ್ಪಳ ಎಂಬಲ್ಲಿ ವಾರಿಜ ಎಂಬುವರ ಮನೆಯ ಸುತ್ತಲೂ ಅಗೆದ ಪರಿಣಾಮ ಮನೆ ಅಪಾಯಕ್ಕೆ ಸಿಲುಕಿದೆ. ಮನೆಯ ಅಂಗಳದಿಂದ ಕೇವಲ 1 ಅಡಿ ದೂರದಿಂದಲೇ ಮಣ್ಣನ್ನು ಅಗೆದು ಹಾಕಲಾಗಿದೆ. ಇದರಿಂದಾಗಿ ಗುಡ್ಡದ ಮೇಲಿನ ಮನೆ ಯಾವ ಕ್ಷಣ ಬೇಕಾದರೂ ಕುಸಿಯುವ ಹಂತಕ್ಕೆ ತಲುಪಿದೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ನಿರ್ಲಕ್ಷ್ಯದ ಪರಿಣಾಮ ಈವರೆಗೂ ಈ ಮನೆಗೆ ಪರಿಹಾರ ಮೊತ್ತ ಪಾವತಿಯಾಗಿಲ್ಲ. ಇದರಿಂದಾಗಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಳ್ಳಲಾಗದೆ ಅಪಾಯದ ಅಂಚಿನಲ್ಲಿರುವ ಮನೆಯಲ್ಲಿ ಕುಟುಂಬ ಜೀವನ ಸಾಗಿಸಬೇಕಾಗಿದೆ. ಮನೆಯ ಗೋಡೆಯ ಬಿರುಕು ಒಂದೆಡೆ, ಮನೆಯ 3 ಸುತ್ತಲೂ ಅಗೆದು ಹಾಕಲಾಗಿದೆ. ಇನ್ನೊಂದೆಡೆ ಮನೆಯ ತಳಭಾಗದಲ್ಲಿ ಬಂಡೆಯನ್ನ ಹೊಡೆಯುವ ಕಾರ್ಯ ನಡೆಯುತ್ತಿದೆ. ಇದರಿಂದಾಗಿ ಮನೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೆ ಜೀವಿಸುವುದು ಎನ್ನುವುದು ಗೊಂದಲದಲ್ಲಿದ್ದಾರೆ ಈ ಕುಟುಂಬ.